ಚಲಿಸುತ್ತಿದ್ದ ಸ್ಕೂಟರ್ ಮೇಲೆ ಮರ ಬಿದ್ದ ಪರಿಣಾಮ ಸವಾರ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪಂಜಾದ ಪುಳಿಕುಕ್ಕು ಎಂಬಲ್ಲಿ ನಡೆದಿದೆ. ಕಡಬದಿಂದ ಪಂಜಾ ಕಡೆಗೆ ತೆರಳುತ್ತಿದ್ದ ಸ್ಕೂಟಿ ಮೇಲೆ ಪುಳಿಕುಕ್ಕು ಸಮೀಪದ ತಿರುವಿನಲ್ಲಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಪರಿಣಾಮ ಸ್ಕೂಟರ್ ಸವಾರ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಮೃತರನ್ನ ಸೀತಾರಾಮ ಎಂದು ಗುರುತಿಸಲಾಗಿದೆ. ಸೀತಾರಾಮ ಅವರು ಚಲಿಸುತ್ತಿದ್ದ ಸ್ಕೂಟಿಗೆ ಬೃಹತ್ ಮರ ಏಕಾಏಕಿ ಉರುಳಿ ಬಿದ್ದಿದ್ದು, ಕ್ಷಣ ಮಾತ್ರದಲ್ಲಿ ಸೀತಾರಾಮರ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಸೀತಾರಾಮರು ಎಡಮಂಗಲ ಸೊಸೈಟಿಯ ಪಿಗ್ಮಿ ಕಲೆಕ್ಟರ್ ಆಗಿದ್ದು, ಕಡಬದಿಂದ ಹರಕಿಗೆ ಕೋಳಿ ಖರೀದಿ ಮಾಡಿ ಮನೆಗೆ ಬರುತ್ತಿರುವಾಗ ಈ ದುರ್ಘಟನೆ ನಡೆದಿದೆ ಎಂದು ಹೇಳಲಾಗಿದೆ. ಸ್ಥಳಕ್ಕೆ ಕಡಬ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲು ಮಾಡಿದ್ದಾರೆ. ಇವರ ಮನೆಗೆ ಬಿದ್ದಿದೆ, 2 ಸಲ ಇವರ ಮನೆಗೆ ಬಿದ್ದಿದೆ. ಮುಂಚೆ ಟಾಪಿಂಗ್ ನಡೀತು. ಈ ಸಾರಿ ಒಂದು ಜೀವನೇ ಹೋಯ್ತಲ್ಲ, ಕುಟುಂಬಕ್ಕೆ ಆಧಾರ ಸ್ತಂಭ ಇರೋ ಜೀವನೇ ಹೋಯ್ತು. ಹಾಲು ಸಿಗುತ್ತೆ ಅದರಲ್ಲಿ ಅದೇ ಅಗರಬತ್ತಿ ಆ ಥರ ಏನಾದರೂ ಮಾಡ್ತಾರೆ. ಆಡೋಲಾಗೆಲ್ಲ ಟಾಪಿಂಗ್ ಮಾಡ್ತಾ ಇದ್ದಾರೆ. ಆದರೂ ರೋಡ್ ಸೈಡ್ ಮಾಡೋದು ಬೇಡ ಅಂತ ತುಂಬ ಸರಿ. ಇಲ್ಲಿಂದ ಇಲ್ಲಿವರೆಗೆ ಇದು ತುಂಬ ಸಲ ಬಿದ್ದಿದೆ. ನೋಡಿ ಸರ್, ಪವರ್ ಇರುವ ನೈಟ್ ಪವರ್ ಇರಲ್ಲ ಮಳೆಗಾಲದಲ್ಲಿ. ಈ ಥರ ಎಲ್ಲ ಮರ ಇದಕ್ಕೆ ಬೀಳೋದು, ಲೈನಿಗೆ ಬೀಳೋದು. ಯಾಕಂದ್ರೆ ರೋಡ್ ಸೈಡ್ ಇರೋದು. ಮೊನ್ನೆ ಮೆಸ್ಕೊ ಮಕ್ಕಳಿಗೆ ಸುಮಾರು ಭಂಗ ಆಗ್ತದೆ. ಇಂಕ್ಲು ಮೂಲ ಊರು ದಕ್ಕಲು ಸೇರಿದ್ರೆ ಹೆಲ್ಪ್ ಮಾಡ್ತಾರೆ. ಇದ್ದಾನೆ ಏಪಲ ಬೂರ್ನ ಧೂಪದ ಮರನೇ ಕಂಟಿನ್ಯೂಸ್ ಬೇತೆ ಊಲ ಮರ ಬೂರುದು. ಅದು ಕೋಳಿಂಬಾಲ ಪಣದ ಮುಂಡ ರಗಲಿದ್ದ